ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಅಂಚೆ ಪತ್ರ ಚಳುವಳಿ ನಡೆಯಲಿದೆ. ವಿಟ್ಲ ವಲಯದಲ್ಲಿ ಜೂನ್ 11ರಂದು ಬೆಳಿಗ್ಗೆ 11:30ಕ್ಕೆ ವಿಟ್ಲ ಅಂಚೆ ಕಚೇರಿ ಮುಂಭಾಗದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ಉಪ್ಪಿನಂಗಡಿ ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರಳೀಧರ್ ರೈ ಮಠಂತಬೆಟ್ಟು ಹೇಳಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಪಂಚದ ಎಲ್ಲ ಮುಂದುವರಿದ ದೇಶಗಳಲ್ಲಿಯೂ ಮತಯಂತ್ರಗಳನ್ನು ಚುನಾವಣೆಗೆ ಬಳಕೆ ಮಾಡದೆ ಮತಪತ್ರ ಬಳಕೆ ಮಾಡಲಾಗುತ್ತಿದೆ. ಹಲವು ಮಾಧ್ಯಮಗಳು ಈಗಾಗಲೇ ಮತಯಂತ್ರಗಳನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಬಹುದೆಂಬುದನ್ನು ತೋರಿಸಿವೆ. ಪ್ರಜಾಪ್ರಭುತ್ವದ ವ್ಯಾಪ್ತಿಯಡಿಯಲ್ಲಿ ಭಾರತ ಪ್ರತಿಯೊಬ್ಬನಿಗೂ ಬೇಡಿಕೆಯನ್ನ ಹಾಗೂ ಭಾವನೆಯನ್ನ ವ್ಯಕ್ತಪಡಿಸುವ ಹಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮತಯಂತ್ರದ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿ ಈ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮತಯಂತ್ರವನ್ನು ರದ್ದು ಮಾಡಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ನಮಗೆ ಗೊತ್ತಿದ್ದ ಮಟ್ಟಿಗೆ ಮತಪತ್ರದ ಮೂಲಕ ಚುನಾವಣೆ ನಡೆಸುವಂತ ವ್ಯವಸ್ಥೆಗಳು ಇವಾಗ ನಡೀತಾ ಇದೆ. ಅದ್ರ ಬಿಟ್ಟು ಇವಾಗ ದೇಶದಾದ್ಯಂತ ಯಾವ ರೀತಿ ಇದೆ ಮತಯಂತ್ರದ ಬಗ್ಗೆ ಅತ್ಯಂತ ಹೆಚ್ಚಿನ ವಿರೋಧಿ ಭಾವನೆ ವ್ಯಾಪಕವಾಗಿ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಇವಾಗ ಈ ಒಂದು ಪ್ರಜಾಪ್ರಭುತ್ವ ವ್ಯಾಪ್ತಿ ಅಡಿಯಲ್ಲಿ ಭಾರತ ದೇಶ ಪ್ರತಿಯೊಬ್ಬ ನಾಗರಿಕನು ಅವನ ಭಾವನೆಗಳನ್ನು ಮತ್ತು ಬೇಡಿಕೆಗಳನ್ನು ವ್ಯಕ್ತಪಡಿಸುವಂತಹ ಮುಕ್ತ ಅವಕಾಶ ಹೊಂದಿದ್ದೇವೆ. ಆದರೆ ನಾವು ಕೂಡ ಮತಯಂತ್ರದ ಬಗ್ಗೆ ಒಂದು ರೀತಿಯ ಸಂಶಯವನ್ನು ಹೊಂದಿದ್ದೇವೆ. ಅದರ ಪ್ರಕಾರ ಮತಯಂತ್ರವನ್ನು ನಿಷೇಧಿಸಿ ಮತಪತ್ರದ ಮೂಲಕ ಚುನಾವಣೆ ನಡೆಸುವ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಅಂಚೆ ಕಾರ್ಡ್ ಮೂಲಕ ಒಂದು ಚಳುವಳಿಯನ್ನು ಆರಂಭಿಸಿ ಅದರ ಮೂಲಕ ಮನವಿಯನ್ನು ಸಲ್ಲಿಸುವ ಬಗ್ಗೆ ವಿಟ್ಲದಿಂದ ಈ ದಿನಾಂಕವನ್ನು ಪ್ರಾರಂಭಿಸಲಿದೆ. ಇದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಕೊಡಬೇಕು. ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಸೇರಿ 5 ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಪೋಸ್ಟ್ ಹಗರಣ ನಡೆದಿದ್ದು, ಇದರಲ್ಲಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಾಮೀಲಾಗಿರುವ ಆರೋಪಗಳಿವೆ ಎಂದರು. ಪುತ್ತೂರು ತಾಲೂಕಿನಲ್ಲಿ ನನ್ನ ಕೋಡಿಂಬಾಡಿ ಪಂಚಾಯತ್ ಸೇರಿ ಇನ್ನೂ 5 ಪಂಚಾಯತ್ ಒಂದು ಕಂಪೋಸ್ಟ್ ಹಗರಣ ನಡೆದಿದೆ. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಶಾಮೀಲಾಗಿದ್ದಾರೆ ಎನ್ನುವ ಆರೋಪದ ಕುರಿತು ಗಂಭೀರ ಆರೋಪ ಇದೆ. ಅದರ ಬಗ್ಗೆ ಚಾರ್ಜ್ ಶೀಟ್ ಮಾಡಿದ್ದಾರೆ. ಆದ್ರೆ ಇವಾಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ 2 ತಿಂಗಳಿಂದ ಆ ಸಂಬಂಧಪಟ್ಟ ಪಂಚಾಯತ್ಗಳ ಅಧ್ಯಕ್ಷರು ಮತ್ತು ಪಿಡಿಒಗಳು ಕೈಗೆ ಸಿಗ್ತಾ ಇಲ್ಲ. ಒಂದು ಕಡೆಯಿಂದ ಡೆಂಗು ಜ್ವರ, ಒಂದು ಕಡೆ ಚರಂಡಿ ಇಲ್ಲ, ಒಂದು ಕಡೆ ಬೇರೆ ಬೇರೆ ರೀತಿಯ ಈ ಮಳೆಗಾಲ ಪ್ರಾರಂಭವಾಗುವ ಸಂದರ್ಭದಲ್ಲಿ ರೋಗಗಳು ಹರಡ್ತೇವೆ. ಆದ್ರೆ ಅಲ್ಲಿ ಪಂಚಾಯತ್ ಕೇಳಬೇಕಾದ್ರೆ ಅಲ್ಲಿ ಅಧ್ಯಕ್ಷರು ಇಲ್ಲ, ಪಿಡಿಒ ಇಲ್ಲ, ಉತ್ತರಿಸುವಂತ ಅಧಿಕಾರಿ ಸರಿಯಾಗಿ ಉತ್ತರಿಸುವುದಿಲ್ಲ. ಆದ್ರೆ ಅವರ ಬಗ್ಗೆ ಸರಿಯಾದ ಕಾರ್ಯಕ್ರಮನೂ ಆಗಿಲ್ಲ. ಅವರ ಆಗಿದ್ದಾರೆ, ತಪ್ಪಿಸಿಕೊಂಡಿದ್ದಾರೆ. ಬಟ್ ನಮಗೆ ಆ ಸಂಬಂಧಪಟ್ಟ ಪಂಚಾಯತ್ಗಳಲ್ಲಿ ನಮಗೆ ಜವಾಬ್ದಾರಿ ಇಟ್ಟು ಜನರಿಗೆ ಸಮಸ್ಯೆ. ಈ ಸಂದರ್ಭ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಬಾಳೆಕಲ್ಲು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮಾನಾಥ್ ವಿಟ್ಲ, ಕಾರ್ಯದರ್ಶಿ ಎಸ್ಕೆ ಮೊಹಮ್ಮದ್ ವಿಟ್ಲ, ವಿಟ್ಲ ನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.